ದೇವಾಲಯವು 1905ರ ಭೂಕಂಪದ ಸಮಯದಲ್ಲಿ ಓರೆಯಾಗಿತ್ತು. ಆ ನಂತರ ಅದ್ಭುತವಾಗಿ ಅಚ್ಚರಿಯಾಗಿ ತಾನೇ ಇದು ನೇರವಾಗಿ ಈಗಲೂ ನಿಂತಿದೆ. ಈ ದೇವಾಲಯದ ಅಡಿಪಾಯವು ತುಂಬಾ ಆಳವಾಗಿದ್ದು ಇಲ್ಲಿ ಒಂದು ಬಳಸಲಾಗದ ಸುರಂಗವಿದೆ. ಈ ಸುರಂಗ 2 ಕಿಲೋಮೀಟರ್ ದೂರದಲ್ಲಿರುವ ಒಂದು ನಿಗೂಢ ಗ್ರಾಮಕ್ಕೆ ಸಂಪರ್ಕಿಸುತ್ತದೆ. ಈ ರಹಸ್ಯ ಮಾರ್ಗದ ಮೂಲಕವೇ ಹಿಂದೆ ಅರ್ಚಕರು ದೇವಾಲಯವನ್ನ ಪ್ರವೇಶಿಸಿ ದೇವರ ಪೂಜೆಯನ್ನ ಮಾಡುತ್ತಿದ್ದರು. ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ಈ ದೇವಿಯ ಕಿವಿಯಲ್ಲಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಯಾರಿಗೂ ಕೇಳದ ಹಾಗೆ ಹೇಳಿದರೆ ದೇವಿ ಕೇಳುತ್ತಾಳೆ ಎನ್ನುವ ನಂಬಿಕೆ ಇದೆ. ಇದೇ ಕಾರಣ ಇಲ್ಲಿ ನೂರಾರು ಭಕ್ತರು ತಮ್ಮ ಹರಕೆಗಳನ್ನ ಈ ದೇವಿಯಲ್ಲಿ ಇಡುತ್ತಾರೆ ಹಾಗೂ ಹರಕೆ ಪೂರೈಸಿದ ನಂತರ ಇಲ್ಲಿ ದೇವಿಗೆ ಒಂದೇ ಒಂದು ಗುಲಾಬಿಯನ್ನ ಇಟ್ಟು ತಮ್ಮ ಹರಕೆಗಳನ್ನ ಪೂರೈಸುತ್ತಾರೆ. ಹೌದು, ಇಂತಹ ಒಂದು ಅದ್ಭುತ ಆಶ್ಚರ್ಯ ದೇವಾಲಯ ನಮ್ಮ ಭಾರತದಲ್ಲಿದೆ. ಹಾಗಾದ್ರೆ ಆ ದೇವಾಲಯ ಯಾವುದು? ಆ ಶಕ್ತಿಪೀಠ ಯಾವುದು? ಆ ತಾಯಿ ಈ ದೇವಸ್ಥಾನಕ್ಕೆ ಹೇಗೆ ಬಂದಳು ಎನ್ನುವ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಇದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಈ ದೇವಾಲಯವು ಓರೆಯಾದ ಕಲ್ಲುಗಳ ಛಾವಣಿಯಿಂದ ಮಾಡಲ್ಪಟ್ಟಿದೆ. ಚಿನ್ನದ ಗೋಪುರಗಳು, ಪಗೋಡಗಳು ಮತ್ತು ಕೆತ್ತಿದ ಬೆಳ್ಳಿಯ ಬಾಗಿಲನ್ನು ಹೊಂದಿದ್ದು ರಾಜಮನೆತನದ ಅರಮನೆಗಳು ಈ ದೇವಾಲಯದ ಪಕ್ಕದಲ್ಲಿವೆ. ಭೀಮಾಕಾಳಿ ದೇವಸ್ಥಾನದಲ್ಲಿ ದೇವಿಯ ವಿಗ್ರಹವು ಕನ್ಯೆಯನ್ನ ಪ್ರತಿನಿಧಿಸುತ್ತದೆ. ಈ ದೇವಸ್ಥಾನದ ವಿಶೇಷವೇನೆಂದರೆ ಈ ದೇವಿಯ ವಿಗ್ರಹವು ದೇವಸ್ಥಾನದ ಮೊದಲ ಮಹಡಿಯಲ್ಲಿದೆ. ಈ ಮಹಡಿಯ ಕೆಳಗೆ ದೇವತೆ ಪಾರ್ವತಿಯನ್ನು ಶಿವನ ದೈವಿಕ ಪತ್ನಿ ಎಂದು ಇಲ್ಲಿ ಪ್ರತಿಪಾದಿಸಿ ಪೂಜಿಸಲಾಗುತ್ತದೆ. ಈ ಸಂಕೀರ್ಣದಲ್ಲಿ ಇನ್ನೂ 3 ದೇವಾಲಯಗಳಿದ್ದು ಅವುಗಳನ್ನು ಭಗವಾನ್ ರಘುನಾಥ್, ನರಸಿಂಹ ಮತ್ತು ಪಾತಾಳ ಭೈರವ ಎಂದು ಗುರುತಿಸಲಾಗಿದೆ. ಭೀಮಾಕಾಳಿಯನ್ನು ದುರ್ಗಾ ದೇವತೆಯ ಪುನರ್ಜನ್ಮವೆಂದು ಪರಿಗಣಿಸಲಾಗಿದೆ. ದಂತಕಥೆಗಳ ಪ್ರಕಾರ ರಾಜ ಬಾನಾಸುರನ ಮಗಳು ಉಷಾ ಮತ್ತು ಕೃಷ್ಣನ ಮಗನಾದಂತಹ ಪ್ರದ್ಯುಮ್ನ ಮಗ ಅನಿರುದ್ಧ ಜೊತೆ ಸಂಬಂಧ ಹೊಂದಿದ್ದಳು. ಇದರಿಂದ ಕೋಪಗೊಂಡ ಶ್ರೀಕೃಷ್ಣನು ಬಾನಾಸುರ ರಾಜನನ್ನ ಸಂಹಾರ ಮಾಡುತ್ತಾನೆ. ನಂತರ ಅವನ ತಲೆಯನ್ನು ದೇವಾಲಯದ ಪ್ರವೇಶದ್ವಾರ ಮುಂದೆ ಇಡಲಾಗುತ್ತದೆ. ಮೊದಲ ಪ್ರಾಂಗಣಕ್ಕೆ ಹೋಗುವ ಭಕ್ತರು ಎತ್ತರದ ವೇದಿಕೆಯಲ್ಲಿ ಸಮಾಧಿಯನ್ನ ಈಗಲೂ ಕೂಡ ಗುರುತಿಸಬಹುದಾಗಿದೆ. ರಾಜ ಬಾನಾಸುರನ ಮರಣದ ನಂತರ ರಾಜ ಪ್ರದ್ಯುಮ್ನ ಬಾನಾಸುರ ಸಾಮ್ರಾಜ್ಯದ ಆಡಳಿತಗಾರನಾಗುತ್ತಾನೆ. ಅಂದಿನಿಂದ ಇದನ್ನು ರಾಜವಂಶದ ವಂಶಸ್ಥರು ಈ ದೇವಸ್ಥಾನವನ್ನ ನಿರ್ವಹಿಸಿಕೊಂಡು ಬಂದಿದ್ದಾರೆ. ದೇವಾಲಯಕ್ಕೆ ಸಂಬಂಧಿಸಿದ ಮತ್ತೊಂದು ದಂತಕಥೆಯ ಪ್ರಕಾರ ರಾಜ ದಕ್ಷನ ಮಗಳಾದಂತಹ ಸತಿಯ ಕಿವಿಯು ಇಲ್ಲಿನ ನೆಲೆಮಾಳಿಗೆಯ ಮೇಲೆ ಬಿದ್ದಿದೆ ಎಂದು ನಂಬಲಾಗಿದೆ. ಆದ್ದರಿಂದಲೇ ಇದನ್ನು ಪೂಜಾ ಸ್ಥಳವಾಗಿ ಪರಿಗಣಿಸಲಾಗಿದ್ದು ಭೀಮಾಕಾಳಿ ದೇವಾಲಯವು ದೇಶದ 51 ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಈ ದೇವಸ್ಥಾನದ ಗರ್ಭಭಾಗದಲ್ಲಿ ಈ ದೇವಿಯ ಕಿವಿಯಲ್ಲಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಹೇಳಿದರೆ ದೇವಿ ಕೇಳುತ್ತಾಳೆ ಎನ್ನುವ ಅಚಲ ನಂಬಿಕೆ ಇದೆ. ಇದೇ ಕಾರಣ ಇಲ್ಲಿ ನೂರಾರು ಭಕ್ತರು ತಮ್ಮ ಹರಕೆಗಳನ್ನ ಈ ದೇವಿಯಲ್ಲಿ ಇಡುತ್ತಾರೆ ಹಾಗೂ ಹರಕೆ ಪೂರೈಸಿದ ನಂತರ ಇಲ್ಲಿ ಗುಲಾಬಿ ಹೂವನ್ನ ದೇವಿಯ ಮುಂದಿಟ್ಟು ತಮ್ಮ ಹರಕೆಗಳನ್ನ ಪೂರೈಸಿಕೊಳ್ಳುತ್ತಾರೆ. ಈ ದೇವಸ್ಥಾನಕ್ಕೆ ಹೆಚ್ಚಾಗಿ ಮದುವೆ ಆಗದೇ ಇರುವವರು, ಮಕ್ಕಳು ಆಗದೇ ಇರುವವರು ಹೆಚ್ಚಾಗಿ ಭೇಟಿ ಕೊಡುತ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಭಾಗದ ಪ್ರೇಮಿಗಳು ಈ ದೇವಸ್ಥಾನಕ್ಕೆ ಹೆಚ್ಚು ಭೇಟಿ ಕೊಡುತ್ತಾರೆ ಅಂದರೆ ನೀವು ನಂಬಲೇಬೇಕು. ಇದನ್ನ ಇದೇ ಕಾರಣ ಪ್ರೇಮಿಗಳ ದೇವಸ್ಥಾನವೆಂದೇ ನಂಬಲಾಗಿದೆ. ಇದಕ್ಕೆ ಕಾರಣ ಪೋಷಕರು, ತಂದೆ ತಾಯಿಗಳು ತಮ್ಮ ವಿವಾಹಕ್ಕೆ ಅಡ್ಡಿಯಾದಾಗ ಪ್ರೇಮಿಗಳು ತಮ್ಮ ವಿವಾಹ ಆಗಲಿ ಎಂದು ಹರಕೆ ಇಡಲು ಪ್ರೇಮಿಗಳು ಈ ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಾರೆ ಎನ್ನುವ ಐತಿಹ್ಯ ಇದೆ. ಈ ದೇವಿಯಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ದೇವಿಯನ್ನ ಜಪ ಮಾಡಿದರೆ ಮುಂದಿನ 90 ದಿನಗಳಲ್ಲಿ ಆ ಪ್ರೇಮಿಗಳ ಮದುವೆ ನೆರವೇರುತ್ತದೆ ಎನ್ನುವ ನಂಬಿಕೆ ಇಲ್ಲಿನ ಭಕ್ತರಲ್ಲಿದೆ. ಹಿಂದೆ 70 ಹಾಗೂ 80ರ ದಶಕದಲ್ಲಿ ರಿಲಯನ್ಸ್ ನ ಅನಿಲ್ ಅಂಬಾನಿ ಬಾಲಿವುಡ್ ಚಿತ್ರನಟಿ ಟೀನಾ ಅಂಬಾನಿ ಜೊತೆ ಮದುವೆ ಆಗಲೆಂದು ಈ ದೇವಸ್ಥಾನಕ್ಕೆ ಪದೇ ಪದೇ ಬರುತ್ತಿದ್ದರು ಎನ್ನುವ ನಂಬಿಕೆ ಇದೆ. ಮುಂದೆ ಈ ದೇವಿಯ ಆಶೀರ್ವಾದದಿಂದಲೇ ಅನಿಲ್ ಅಂಬಾನಿ ಹಾಗೂ ಟೀನಾ ಮುನಿಮ್ ಮದುವೆ ಆಯಿತೆಂಬುದು ಇಲ್ಲಿನ ಅರ್ಚಕರ ನಂಬಿಕೆಯಾಗಿದೆ.
ಅಂದಿನಿಂದ ಈ ದೇವಸ್ಥಾನ ಹೆಚ್ಚಿಗೆ ಪ್ರಸಿದ್ಧಿಯನ್ನು ಪಡೆದಿದೆ. ಆದರೆ ಈ ದೇವಾಲಯವನ್ನ ಸಾಯಂಕಾಲ 6 ನಂತರ ಹೋಗಬಾರದು ಎನ್ನುವ ಒಂದು ಕಟ್ಟುನಿಟ್ಟಿನ ನಿಯಮ ಕೂಡ ಇದೆ. ಆದರೆ ಇತ್ತೀಚೆಗೆ ಒಂದು ವಿಚಿತ್ರ ಘಟನೆ ಈ ದೇವಸ್ಥಾನದ ಆಸುಪಾಸು ನಡೆದಿದೆ. ಅದೇನೆಂದರೆ, ಈ ದೇವಸ್ಥಾನದ ಬಗ್ಗೆ ತಿಳಿದಂತಹ ದೆಹಲಿಯ ಇಬ್ಬರು ಸಾಫ್ಟ್ವೇರ್ ಉದ್ಯಮಿಗಳು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದರು. ಇಬ್ಬರು ಬೇರೆ ಬೇರೆ ಜಾತಿಗೆ ಸೇರಿದ್ದರಿಂದ ತಮ್ಮ ಮದುವೆಯನ್ನ ಅವರ ಪೋಷಕರು ನಿರಾಕರಿಸಿದ್ದರು. ಇದೇ ಕಾರಣ ತಮ್ಮ ಮದುವೆ ಆಗಲೆಂದು ಈ ದೇವಿಯಲ್ಲಿ ಬೇಡಿಕೊಳ್ಳಲು ಬಂದಿದ್ದರು. ಆದರೆ ಅವರು ಸಾರಾಮ್ ಗ್ರಾಮವನ್ನ ತಲುಪುವಷ್ಟರಲ್ಲಿ 5 ಗಂಟೆ ಆಗಿತ್ತು. ಹೇಗಾದರೂ ಮಾಡಿ ಅಷ್ಟು ದೂರದಿಂದ ಬಂದಿದ್ದರಿಂದ ಹೇಗಾದರೂ ಮಾಡಿ ದೇವಿಯ ದರ್ಶನವನ್ನು ಪಡೆಯಬೇಕೆಂದು ಅಲ್ಲಿಗೆ ಒಂದು ಸ್ಕೂಟಿಯನ್ನ ಬಾಡಿಗೆ ಪಡೆದು ಆ ಕಾಡಿನ ಮಧ್ಯದಲ್ಲಿ ಹೊರಟು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಆದರೆ ಆ ಕಾಡು ದಟ್ಟವಾಗಿದ್ದರಿಂದ ಅಲ್ಲಿ ಬೇಗನೆ ಸಾಯಂಕಾಲವಾಗುತ್ತದೆ ಹಾಗೂ ಕತ್ತಲಾಗುತ್ತದೆ. ಆದರೂ ಧೈರ್ಯ ಮಾಡಿ ಮುನ್ನುಗ್ಗಿದ್ದಾರೆ. ವಿಚಿತ್ರ ಏನೆಂದರೆ, ಅವರಿಗೆ ಎದುರಾಗಿದ್ದು ಒಂದು ಭಯಾನಕ ಸಿಂಹ. ಈ ಭಾಗದಲ್ಲಿ ಹೆಚ್ಚಾಗಿ ಸಿಂಹಗಳು ವಾಸಿಸುವುದಿಲ್ಲ. ಸಿಂಹ ಹೇಗೆ ಎದುರಾಯಿತು ಎನ್ನುವುದು ಇಲ್ಲಿನ ಸ್ಥಳೀಯರಿಗೆ ಆಶ್ಚರ್ಯವನ್ನ ಉಂಟು ಮಾಡಿದೆ. ಈ ಇಬ್ಬರು ಪ್ರೇಮಿಗಳು ತಮ್ಮ ಕತೆ ಮುಗಿಯಿತು, ಇದು ತಮ್ಮ ಜೀವನದ ಕೊನೆಯ ದಿನವೆಂದು ಭಯಭೀತರಾಗಿದ್ದಾರೆ. ಇನ್ನೇನು ಈ ಸಿಂಹ ಅವರ ಮೇಲೆ ಆಕ್ರಮಣ ಮಾಡುವಷ್ಟರಲ್ಲಿ ಇಬ್ಬರು ಪ್ರೇಮಿಗಳು ಭೀಮಾದೇವಿಯನ್ನ ಮನಸಾರೆ ಪ್ರಾರ್ಥಿಸಿಕೊಂಡಿದ್ದಾರೆ ಹಾಗೂ ತಮ್ಮನ್ನ ಈ ಒಂದು ಕಷ್ಟದಿಂದ ಪಾರು ಮಾಡು ಎಂದುಕೊಂಡು ಬೇಡಿಕೊಂಡಿದ್ದಾರೆ. ಹೀಗೆ 5 ನಿಮಿಷ ಅವರು ಕಣ್ಣು ಮುಚ್ಚಿ ಕಣ್ಣು ತೆಗೆದಾಗ ಅವರ ಮುಂದೆ ಸಿಂಹ ಇರಲಿಲ್ಲ. ಬದಲಾಗಿ ಅವರು ದೇವಸ್ಥಾನದ ಗರ್ಭಗುಡಿಯ ಮುಂಭಾಗದಲ್ಲಿದ್ದರು. ಇದನ್ನು ಕಂಡಂತಹ ಪ್ರೇಮಿಗಳು ನಿಜಕ್ಕೂ ಆಶ್ಚರ್ಯಚಕಿತರಾಗಿದ್ದಾರೆ ಹಾಗೂ ನಡೆದಂತಹ ವಿಷಯವನ್ನ ಅಲ್ಲಿನ ಸ್ಥಳೀಯರಿಗೆ ಹಾಗೂ ಅರ್ಚಕರಿಗೆ ಹೇಳಿದ್ದಾರೆ. ಇದು ನಿಜಕ್ಕೂ ಎಲ್ಲರನ್ನೂ ಅಚ್ಚರಿ ಮೂಡಿಸಿದೆ. ಕಲಿಯುಗದಲ್ಲಿ ಇಂತಹ ಒಂದು ಘಟನೆ ನಡೆಯಲು ಸಾಧ್ಯವೇ ಇಲ್ಲ ಎನ್ನುವುದನ್ನು ಯಾರು ಕೂಡ ನಂಬಲಾದಂತಹ ಪರಿಸ್ಥಿತಿ ಇದೆ. ದೇವರು ನಿಮ್ಮ ಸಹಾಯಕ್ಕೆ ಬರುತ್ತಾನೆ ಎನ್ನುವುದಕ್ಕೆ ಈ ಒಂದು ಘಟನೆಯೇ ಉದಾಹರಣೆಯಾಗಿದೆ. ಅಂದ ಹಾಗೆ ಈ ಘಟನೆ ನಡೆದಿದ್ದು 2012 ಜನವರಿ 3ನೇ ತಾರೀಕು. ಸ್ನೇಹಿತರೆ, ನಿಮಗೇನಾದರೂ ಅವಕಾಶ ಸಿಕ್ಕರೆ, ಒಂದು ವೇಳೆ ನೀವು ಹಿಮಾಚಲ ಪ್ರದೇಶಕ್ಕೆ ಹೋದರೆ, ಒಂದು ವೇಳೆ ನಿಮಗೆ ಮದುವೆ ಆಗದೇ ಇದ್ದರೆ, ಮಕ್ಕಳೇ ಆಗದೇ ಇದ್ದಲ್ಲಿ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಆ ದೇವಿಯಲ್ಲಿ ಬೇಡಿಕೊಂಡು ನಿಮ್ಮ ಹಾರೈಕೆಗಳನ್ನ, ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಪೂರೈಸಿಕೊಳ್ಳಿ ಎಂದು ನಾನು ಕೂಡ ಹಾರೈಸುತ್ತೇನೆ.